ಒಂದು ಗೃಹ ನಿರ್ಮಾಣದ ಸಹಾಯಕವಾಗಿ ಹಮ್ಮಿಕೊಂಡಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಅದಕ್ಕೆ ವಿಶೇಷವಾಗಿ ಮುಂದಾಳತ್ವವನ್ನು ವಹಿಸಿಕೊಂಡವರು ಕುಂದಾಪುರ ಕ್ರಾಂತಿ ಮೈದಾನದಲ್ಲಿ ಸಾಮಾನ್ಯ 5,000ಕ್ಕೂ ಮಿಕ್ಕಿ ಜನಸಾಗರ ಸೇರುವಂತ ಒಂದು ಅದ್ಭುತ ಸಂಯೋಜನೆಯ ಕಾರ್ಯಕ್ರಮವನ್ನು ಮಾಡಿರುವಂತ ಎಂಪಿ ಬೆಳ್ಳಾಡಿಯವರು ಯಾವ ರೀತಿಯ ಸಂಯೋಜನೆ ಹೇಳಿದ್ರೆ ಇದಕ್ಕಿಂತ ನಾನು ಹೊಸ ಶಬ್ದದಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತಿನ ಈ ಒಂದು ಸಭಾಂಗಣವೇ ಗೊತ್ತಾಗ್ತಾ ಉಂಟು. ಎಂಪಿ ಬೆಳ್ಳಾಡಿಯವರು ಹೊರಟ ಮೇಲೆ ಅವರ ಮುಂದಾಳತ್ವದಲ್ಲಿ ಜನ್ನಾಡಿಯವರು ಇವತ್ತು ಈ ಕಾರ್ಯಕ್ರಮ ನಮ್ಮ ಬೆಳ್ಳೂರು ಮೇಳದಿಂದ ಮಾಡ್ತಾ ಇದ್ದಾರೆ. ನಮ್ಮ ಮಂಡಳಿಯ ಪರವಾಗಿ ಮೊದಲಾಗಿ ಅವರಿಗೆ ಅದರ ಜೊತೆಯಲ್ಲಿ ಅವರ ಸಂಯೋಜನೆ ಇಲ್ಲಿಗೆ ಕೊನೆಯಾದರೆ ಮುಂದೂ ಸಹ ಇಂಥ ಒಂದು ಅದ್ಭುತ ಸಂಯೋಜನೆಯ ಕಾರ್ಯಕ್ರಮವನ್ನು ಮಾಡುವಲ್ಲಿ ಅವರು ಮುಂದಾಗಲಿ. ಅವರಿಗೆ ನಿಮ್ಮಂತ ಸಾವಿರಾರು ಅಭಿಮಾನಿಗಳ ಪ್ರೋತ್ಸಾಹ ಸಹಕಾರ ನೀಡಲಿ ಮತ್ತೊಮ್ಮೆ ಅವರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಾರೆ. ನಾಳೆ ಇದೇ ವೇದಿಕೆಯಲ್ಲಿ ಇನ್ನೂ ವಿಶೇಷ ರೀತಿಯ ಸಂಯೋಜನೆಯಲ್ಲಿ ಅದ್ಭುತ ಕಲಾವಿದರ ಕೂಡುವಿಕೆಯೊಂದಿಗೆ ಧಾರ್ಮಿಕ ಸಂಸ್ಥೆಯವರ ಸಂಯೋಜನೆಯಲ್ಲಿ ಕಾರ್ತಿವೀರ್ಯಾರ್ಜುನ, ಜ್ವಾಲಾ ಪ್ರತಾಪ, ರತ್ನಾವತಿ ಕಲ್ಯಾಣ, ಸುಭದ್ರಾ ಕಲ್ಯಾಣ, ತ್ರಿವಳಿ ಹಾಸ್ಯಗಾರರಿಂದ ಸುಭದ್ರ ಕಲ್ಯಾಣ ವಿಶೇಷ ಆಕರ್ಷಣೆಯೊಂದಿಗೆ ಇಂಥ ಒಂದು ಸಂಯೋಜನೆ ಕಾರ್ಯಕ್ರಮ ನಾಳೆ ಇದೇ ವೇದಿಕೆಯಲ್ಲಿ ನೆರವೇರಿಸಿಕೊಂಡು ತಾವೆಲ್ಲ ಇದೇ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಡಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಜುಲೈ 31ರ ಭಾನುವಾರ ಮಧ್ಯಾಹ್ನ 7 ಗಂಟೆಗೆ ಎಡಿಎ ರಂಗಮಂದಿರದಲ್ಲಿ ರಂಗಸ್ಥಳ ಯಕ್ಷಮಿತ್ರ ಕೂಟ ಇವರ ಸಂಯೋಜನೆಯಲ್ಲಿ ತಾಳಮದ್ದಲೆ ನಡೆಯಲಿದೆ. ಹಾಗೆ ಸಾಲಿಗ್ರಾಮ ಮೇಳದವರಿಂದ ಆಗಸ್ಟ್ 19 ಶುಕ್ರವಾರ ರಾತ್ರಿ ದೇವದಾಸ್ ಈಶ್ವರ ಮಂಗಲ ವಿರಚಿತ 200ನೇ ಪ್ರದರ್ಶನವಾಗಿ ಚಂದ್ರಮುಖಿ ಸೂರ್ಯಶಕ್ತಿ ಎಂಬ ಅದೇ ರೀತಿಯಲ್ಲಿ 22/8/2022 ಸೋಮವಾರ ರಾತ್ರಿ ಇದೇ ವೇದಿಕೆಯಲ್ಲಿ ಸಾಲಿಗ್ರಾಮ ಮೇಳದವರಿಂದ ಮತ್ತೊಮ್ಮೆ ದೇವದಾಸ್ ಈಶ್ವರ ಮಂಗಲ ವಿರಚಿತ ಚಂದ್ರಮುಖಿ ಸೂರ್ಯಶಕ್ತಿ ಎಂಬ ಪ್ರದರ್ಶನ ನೆರವೇರಲಿದೆ. ಒಂದು ವಿಶೇಷವಾಗಿ ನಾವು ಹೇಳಬೇಕಾದ ಮುಖ್ಯ ಅಂಶ ಏನು ಹೇಳಿದ್ರೆ 2.5 ವರ್ಷಗಳಿಂದ ನಾವು ಬೆಂಗಳೂರು ಮಹಾನಗರಕ್ಕೆ ಯಕ್ಷಗಾನ ಕೊಡಲು ಬರಲಿಲ್ಲ. ಕಾರಣ ತಮಗೆಲ್ಲ ಗೊತ್ತಿರಬಹುದು. ಆವರಿಸಿರುವಂತಹ ಕೊರೋನಾ ಎಂಬ ಮಹಾಮಾರಿ ಎಲ್ಲಾ ರೀತಿಯಲ್ಲಿ ತೊಂದರೆ ಕೊಟ್ಟಿದೆ. 2.5 ವರ್ಷ ನಂತರ ನಾವು ಬೆಂಗಳೂರಿಗೆ ಬಂದಾಗ ನಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ ಹೇಳಿದ್ರೆ ಅದನ್ನು ವರ್ಣಿಸಲು ನಮಗೆ 9 ದಿನದಲ್ಲಿ 8 ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದು ನಿಜವಾಗಿ ನಮಗೊಂದು ಹೆಮ್ಮೆಯ ಸಂಗತಿ. ಅದರ ಜೊತೆಯಲ್ಲಿ ಮತ್ತೊಮ್ಮೆ ನಮ್ಮ ಬೆಂಗಳೂರು ಮೇಳವನ್ನು ಬೆಂಗಳೂರು ಮಹಾನಗರಕ್ಕೆ ಇನ್ನೊಂದು ಸುತ್ತಿನಲ್ಲಿ ನೀವು ಬರಬೇಕೆಂಬುದಾಗಿ ಸಂಘಟಕರ ಅಪೇಕ್ಷೆ ಮೇರೆಗೆ ನವೆಂಬರ್ 5ರಿಂದ ನವೆಂಬರ್ 15ರ ತನಕ ಇಲ್ಲಿ ನಮ್ಮ ಮತ್ತೆ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ತಾವೆಲ್ಲ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ಜೊತೆಗೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ತಮ್ಮಲ್ಲಿ ಕರೆಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಕಲಾವಿದರು ಪ್ರತ್ಯೇಕವನ್ನು ಹೆಸರು ಹೇಳಿ ಹೋಗುವುದಿಲ್ಲ. ತೆಂಕು ಮತ್ತು ಬಡಗುತಿಟ್ಟಿನ ಎಲ್ಲ ಹಿಮ್ಮೇಳ ಮುಮ್ಮೇಳದ ಕಲಾವಿದರಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳುತ್ತಾ ಒಂದು 10 ನಿಮಿಷದ ಸಭಾ ಕಾರ್ಯಕ್ರಮ ಇದೆ. ತಾವೆಲ್ಲ ಸಹನೆಯಿಂದ ಸಹಕರಿಸುವುದಾಗಿ ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ವೇದಿಕೆಯನ್ನು ಇಟ್ಟುಕೊಡ್ತಾ ಇದ್ದೇನೆ. ಯಕ್ಷಗಾನ ವಿಶ್ವಗಾನ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.